ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ. ಬೈಕಂಪಾಡಿಯ ಬಿಪಿಸಿಎಲ್ ಪೆಟ್ರೋಲಿಯಂ ಡಿಪೋದಲ್ಲಿ ಟ್ಯಾಂಕರ್ ಚಾಲಕರ ಸಮಸ್ಯೆಗಳಿಗೆ ಬಿಪಿಸಿಎಲ್ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಜೊತೆಗೆ ಈ ಹಿಂದೆ ಇದ್ದಂತೆ 5-6 ಸಾವಿರ ಕಿಲೋಮೀಟರ್ಗಳ ಬದಲಾಗಿ ಕೇವಲ 2,000 ಕಿಲೋಮೀಟರ್ಗಳಿಗೆ ಸಂಚಾರ ನಿರ್ಬಂಧಿಸಿರುವುದನ್ನು ವಿರೋಧಿಸಿ 2 ದಿನಗಳ ಕಾಲ ನಡೆಯುತ್ತಿದ್ದ ಟ್ಯಾಂಕರ್ ಮುಷ್ಕರಕ್ಕೆ ತಾತ್ಕಾಲಿಕವಾಗಿ ವಿರಾಮ ದೊರಕಿವೆ. ಮಂಗಳವಾರ ಜಿಲ್ಲಾಧಿಕಾರಿಯ ಪ್ರತಿನಿಧಿಯಾಗಿ ಬಂದಿರುವ ಅಧಿಕಾರಿ ಗೋಕುಲ್ದಾಸ್ ನಾಯಕ್, ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇದರ ಮಾಲಕರು ಬಿಪಿಸಿಎಲ್ ಅಧಿಕಾರಿಗಳೊಂದಿಗೆ ಸಮಸ್ಯೆಗಳ ಕುರಿತು ಮಾತುಕತೆಯನ್ನು ನಡೆಸಿ ಟ್ಯಾಂಕರ್ ಚಾಲಕರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ. ಟ್ಯಾಂಕರ್ ಚಾಲಕರನ್ನ ಉದ್ದೇಶಿಸಿ ಮಾತನಾಡಿದ ಗೋಕುಲ್ದಾಸ್ ನಾಯಕರು, ಬೇಜವಾಬ್ದಾರಿಯಾಗಿ ವರ್ತಿಸುವ ಅಧಿಕಾರಿಯನ್ನ ಸ್ಥಾನಪಲ್ಲಟ ಮಾಡಲಾಗಿದೆ. ಜೊತೆಗೆ ಟ್ಯಾಂಕರ್ ಚಾಲಕರಿಗೆ ಈ ಹಿಂದಿನಂತೆಯೇ ಹೆಚ್ಚು ಕಿಲೋಮೀಟರ್ ಸಂಚಾರ ವ್ಯವಸ್ಥೆಯನ್ನ ಕೊಡಿಸುವ ಸಲುವಾಗಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ತೀರ್ಮಾನಿಸಿದ್ದಾರೆ. ಮುಂದಿನ 10-12 ದಿನಗಳ ಒಳಗಾಗಿ ಚಾಲಕರ ಸಮಸ್ಯೆ ಪರಿಹಾರವಾಗುವ ವಿಶ್ವಾಸವಿದೆ. ತಕ್ಷಣ ಮುಷ್ಕರವನ್ನ ನಿಲ್ಲಿಸಿ ತೈಲ ಸರಬರಾಜಿಗೆ ಟ್ಯಾಂಕರ್ ಚಾಲಕರ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಒಬ್ಬ ಆಫೀಸರ್ ಜೊತೆ ಪ್ರಾಬ್ಲಮ್ ಇತ್ತು, ಆಯ್ತು, ಅವರು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದಾರೆ. ಯಾರನ್ನು ಈಗ ಈಗ ವಿಚಾರ ನಾವು ಮಾತಾಡಿದ್ ಬೇಡ, ಆಯ್ತು. ನೆಕ್ಸ್ಟ್ ನಿಮ್ದು ಬರುವಂತದ್ದು ಕಾಂಟ್ರಾಕ್ಟರ್ಸ್ ಇವ್ರದ್ದು ಸಹ ಕಿಲೋಮೀಟರ್ ಇಶ್ಯೂ. ಸಮಸ್ಯೆಗಳ ಕುರಿತಾಗಿ ಟ್ಯಾಂಕರ್ ಚಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿ, ತೈಲ ತುಂಬಿಸಿಕೊಂಡು ಹೋಗುವ ಟ್ಯಾಂಕರ್ ಚಾಲಕರಿಗೆ ಸೂಕ್ತ ಸಮಯಕ್ಕೆ ಲೋಡಿಂಗ್ ವ್ಯವಸ್ಥೆ ಆಗುತ್ತಿಲ್ಲ. ಹಲವು ಸಂದರ್ಭಗಳಲ್ಲಿ ಟ್ಯಾಂಕರ್ಗಳನ್ನು ಸಂಸ್ಥೆಯ ನಿಗದಿತ ಅವಧಿಗಿಂತ ಹೆಚ್ಚು ಸಮಯ ಅನಿವಾರ್ಯವಾಗಿ ನಿಲ್ಲಿಸಿದ ಸಂದರ್ಭ ಲಾಕ್ ಸಿಸ್ಟಮ್ ತೆರವು ಮಾಡಲು ಪರದಾಟ ಅನುಭವಿಸಬೇಕಾಗಿದೆ. ಕುಡಿಯುವ ನೀರು, ಶೌಚಾಲಯ ಮತ್ತಿತರ ಸಮಸ್ಯೆಗಳು ಇಲ್ಲಿವೆ. ಇದನ್ನ ಕೂಡ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ನಮಗೆ ಕಿಲೋಮೀಟರ್ ಆಗ್ತಿರೋದು 2,000, 3,000 ಜಾಸ್ತಿ. ಅಂದ್ರೆ ನಮಗೆ ಈ 2,000, 3,000ದಿಂದ ನಮ್ಮ ಫ್ಯಾಮಿಲಿಯನ್ನು ಸಾಕಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಡ್ರೈವರ್ನವರಿಗೆ ಇಲ್ಲಿ ರೆಸ್ಪಾನ್ಸ್ ಕೊಡುವುದಿಲ್ಲ ಆಫೀಸರ್ನವರು. ಅದು ಪ್ಲಾನಿಂಗ್ ಆಫೀಸರ್, ಅದು ರಾಜಗಟ್ಟಿ ಸರ್, ನಮಗೆ ಅವರು ರೆಸ್ಪಾನ್ಸ್ ಕೊಡುವುದಿಲ್ಲ. ಬಂಕಿಗೆ ಹೋದ್ರು ರೆಸ್ಪಾನ್ಸ್ ಕೊಡುವುದಿಲ್ಲ. ಇಲ್ಲಿಗೆ ಏನಾದರೂ ಅಲ್ಲಿ ಲಾಕಿಂಗ್ ಸಮಸ್ಯೆ ಆಯ್ತಾ, ಇವರಿಗೆ ನಾವು ಫೋನ್ ಮಾಡಿದ್ರೆ ನಮಗೆ ರೆಸ್ಪಾನ್ಸ್ ಕೊಡುವುದು. ಟ್ಯಾಂಕರ್ ಚಾಲಕರ ಬೇಡಿಕೆಗೆ ಸ್ಪಂದನೆ ನೀಡಿರುವ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ತೈಲ ಲೋಡಿಂಗ್ ಆರಂಭಿಸಲಾಯಿತು. ಟ್ಯಾಂಕರ್ ಮಾಲಕರ ಸಂಘದ ವತಿಯಿಂದ ಸುಜಿತ್ ಆಳ್ವಾ, ಬಿಪಿಸಿಎಲ್ ಹಿರಿಯ ಅಧಿಕಾರಿಗಳು, ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಇತರರು ಉಪಸ್ಥಿತರಿದ್ದರು.